ನಾರಾಯಣ ನಾರಾಯಣ. ಓಹೋ ನಾರದರು, ಬನ್ನಿ ಬನ್ನಿ. ಅದೇಕೆ ಬಂದಿರುವಿರೋ ಅರುಹಿ? ಕಾರಣವಿಲ್ಲದೆ ಬರುವವರು ನೀವಲ್ಲ. ನಾನು ಬಂದಿರುವ ಕಾರಣ ತಿಳಿಯದವರು ನೀವು ಅಲ್ಲ. ಆದರೆ ನಾನು ಮಾತ್ರ ಕಾರಣ ತಿಳಿಯದೇ ಬಂದಿದ್ದೇನೆ ಪ್ರಭು. ನಾರದರು ಭೂಲೋಕದ ಬಗ್ಗೆ ಚಿಂತಿಸುತ್ತಿರಬೇಕು ಅಲ್ಲವೇ? ನಾರಾಯಣ ನಾರಾಯಣ, ಅದನ್ನು ಪ್ರತ್ಯೇಕವಾಗಿ ಹೇಳಬೇಕೆಂದಿಲ್ಲವಲ್ಲ ಪ್ರಭು. ಆದರೆ ನನ್ನ ಪ್ರಶ್ನೆ ಎಲ್ಲವನ್ನೂ ಅರಿತು ನೀವೇಕೆ ಸುಮ್ಮನಿದ್ದೀರಿ ಎಂಬುದಾಗಿದೆ. ಪ್ರಭು, ಭೂಲೋಕದ ಮನುಕುಲ ಮಹಾಮಾರಿ ರೋಗದಿಂದ ತತ್ತರಿಸಿದೆ. ಮಾನವರೆಲ್ಲ ಪರಿಹಾರಕ್ಕಾಗಿ ಪ್ರಯತ್ನಪಟ್ಟು ಸೋತು ನಿಮ್ಮ ಮೊರೆ ಹೋಗುತ್ತಿದ್ದಾರೆ. ಸಕಲ ಚರಾಚರಗಳ ಪಾಲಕರಾದ ನೀವು ಎಲ್ಲವನ್ನೂ ತಿಳಿದು ಇನ್ನೂ ಸುಮ್ಮನಿದ್ದರೆ ಮಾನವರಿಗೆ ನಿಮ್ಮ ಮೇಲಿನ ನಂಬಿಕೆ ಎಲ್ಲಿ ಕಳೆದು ಹೋಗುತ್ತದೆಯೋ ಎಂಬ ಭಯ ನನ್ನನ್ನು ಕಾಡುತ್ತಿದೆ ಪ್ರಭು. ಭಯವಿದ್ದಲ್ಲಿಯೇ ಭಕ್ತಿ ಇರುವುದಲ್ಲವೇ ನಾರದರೆ? ಅಂದರೆ ಮನುಕುಲದ ಈಗಿನ ಭಯಕ್ಕೆ ಕಾರಣ ನಾನಲ್ಲ ನಾರದರೆ. ತ್ರಿಮೂರ್ತಿಗಳಾದ ನಮ್ಮಿಂದ ಭೂಲೋಕದಲ್ಲಿ ಸೃಷ್ಟಿಸಲ್ಪಟ್ಟ ಶುದ್ಧ ಸಂಪನ್ಭರಿತ ಸಸ್ಯ ಸಂಪತ್ತನ್ನು ಅಮಾಯಕ ಜೀವಿಗಳನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸಿ ಕೆಡಿಸಿ ಅಳಿಸಿದಂತಹ ಮಾನವನಿಗೆ ತನ್ನ ಅತಿ ಬುದ್ಧಿಯಿಂದ ತನ್ನಿಂದಲೇ ಸೃಷ್ಟಿಸಲ್ಪಟ್ಟ ಕಣ್ಣಿಗೆ ಕಾಣದ ಚಿಕ್ಕ ವೈರಾಣುವನ್ನು ಅಳಿಸಲಾಗುತ್ತಿಲ್ಲವೇ ನಾರದರೆ? ನಾರಾಯಣ ನಾರಾಯಣ, ವ್ಯಂಗ್ಯವಾಡಲು ಇದು ಸೂಕ್ತ ಸಮಯವಲ್ಲ ಪ್ರಭು. ಭೂಲೋಕದಲ್ಲಿ ಈ ವೈರಾಣುವಿನಿಂದಾಗಿ ಇನ್ನಷ್ಟು ಹೆಚ್ಚಿನ ಕೆಡುಕುಂಟಾಗುತ್ತದೆ ಎಂದು ನನಗೆ ಅನ್ನಿಸುತ್ತಿದೆ ಪ್ರಭು. ನಾರದರೆ, ನೀವು ಕೆಡುಕಿನ ಬಗ್ಗೆ ಮಾತ್ರವೇ ಯೋಚಿಸುತ್ತೀರಲ್ಲದೆ ಒಳಿತಿನ ಬಗ್ಗೆ ಯಾಕೆ ಯೋಚಿಸುತ್ತಿಲ್ಲ? ಒಳಿತು? ಇದರಲ್ಲೇನಿದೆ ಪ್ರಭು ಒಳಿತಿನ ಪಾಠ? ನಾರದರೆ, ಪ್ರತಿಯೊಂದು ಕೆಡುಕಿನಲ್ಲೂ ಒಳಿತಿನ ಪಾಠ ಇದ್ದೇ ಇದೆ. ನಾರಾಯಣ ನಾರಾಯಣ, ಹಾಗಾದರೆ ನಿಮ್ಮ ಮಾತಿನ ಅರ್ಥ? ಕಾರ್ಯ ಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ, ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ರುಚ್ಯತೆ. ಅಂದರೆ ಭೂಲೋಕದಲ್ಲುಂಟಾಗುವ ಎಲ್ಲ ಏರುಪೇರುಗಳ ಪರಿಣಾಮಕ್ಕೆ ಪ್ರಕೃತಿಯೇ ಕಾರಣವಾಗಿದೆ. ಹಾಗೆ ಪ್ರಪಂಚದ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯೂ ಕಾರಣವಾಗಿದೆ. ಪ್ರಭು, ಹಾಗಂದರೆ ಪಂಚಭೂತಗಳನ್ನು ಅನುಭವಿಸಿ ಸುಖಿಸಿದ್ದೂ ಅಲ್ಲದೆ ಅವುಗಳ ಮೇಲೆ ಎಸಗಿದ ಅತ್ಯಾಚಾರಕ್ಕೆ ಒಂದು ಶಿಕ್ಷೆ ತಪ್ಪಲ್ಲವಲ್ಲ ನಾರದರೆ? ನಾರಾಯಣ ನಾರಾಯಣ, ಒಪ್ಪಿದೆ ಮಹಾಪ್ರಭು. ಆದರೂ ಅವರೇ ಮಾಡಿದ ತಪ್ಪಿನಿಂದ ಅವರಿಗೇ ಒಳಿತಾಗುವುದೆಂದರೆ ಅದು ಹೇಗೆ? ತಂತ್ರಜ್ಞಾನ ಮತ್ತು ಆಧುನಿಕತೆಯ ಬೆನ್ನು ಹತ್ತಿ ತಾನೇನನ್ನೂ ಸಾಧಿಸಬಲ್ಲೆ ಎನ್ನುವ ಗುಂಗಿನಲ್ಲಿರುವ ಮಾನವನಿಗೆ ತನ್ನಿಂದ ಅಸಾಧ್ಯವಾದುದು ಏನೋ ಇದೆ ಎಂಬುದನ್ನು ಈ ಸಮಯ ತೋರಿಸಿಕೊಡುತ್ತಿದೆ. ನಾರಾಯಣ ನಾರಾಯಣ, ವಾಯು ಮಾಲಿನ್ಯ, ಜಲಮಾಲಿನ್ಯ ಮತ್ತು ಮನುಷ್ಯನಿಂದ ನಶಿಸಲ್ಪಟ್ಟ ಸಸ್ಯ ಸಂಪತ್ತು ಮತ್ತೆ ಪುನರುಜ್ಜೀವನಗೊಳ್ಳಲು ಅವಕಾಶ ಮಾಡಿಕೊಡುತ್ತಿದೆ. ಆಹಾ, ಅಷ್ಟೇ ಅಲ್ಲ ನಾರದರೆ, ಹಣ, ಅಧಿಕಾರ, ಆಸೆ, ಮೋಹಗಳ ಹಿಂದೆ ಓಡುತ್ತಿರುವುದಲ್ಲದೆ ನಾನು, ನನ್ನದು, ನನ್ನಿಂದಾದುದು ಎಂಬ ಭ್ರಮೆಯಲ್ಲಿ ಬದುಕುತ್ತಿರುವ ಮಾನವ ಇಂದು ನಾವು, ನಮ್ಮದು, ನಮ್ಮಿಂದ ಎಂಬ ಭಾವನೆಯಲ್ಲಿ ಬದುಕಲು ಈ ಸಮಯ ಕರೆ ನೀಡುವಂತಾಗಿದೆ. ಅಂದು ನಾನುಡಿದ ವಸುದೈವ ಕುಟುಂಬಕಂ ಎಂಬ ಮಾತಿಗೆ ಮತ್ತೆ ಅರ್ಥ ಪಡೆದುಕೊಳ್ಳುವ ಕಾಲವನ್ನು ಸನ್ನಿಹಿತ ಮಾಡುತ್ತಿದೆ. ಎಲ್ಲವೂ ಸರಿ ಪ್ರಭು. ಆದರೆ ನೀವು ಮಾತ್ರ ಸುಮ್ಮನಿರುವುದರ ಉದ್ದೇಶ? ಉದ್ದೇಶ ಅವಕಾಶ ನೀಡುವುದು, ಕಲಿಯಲು ಮತ್ತು ತಿದ್ದಿಕೊಳ್ಳಲು. ಹಾಗಾದರೆ ಈಗ ಆಗಿರುವ ಕೆಡುಕುಗಳು? ಆಗಿರುವ ಕೆಡುಕು ತಾತ್ಕಾಲಿಕ, ಆದರೆ ಇದರಿಂದಾಗುವ ಒಳಿತು ಮಾತ್ರ ಶಾಶ್ವತ. ಧನ್ಯನಾದೆ ಪ್ರಭು. ಆದರೂ ಒಂದು ವಿಚಾರ, ಈಗ ಭೂಲೋಕದಲ್ಲಿ ಒಂದು ಕಡೆ ಮಾನವರು ಖುಷಿಯಲ್ಲೂ ಇದ್ದಾರೆ, ಇನ್ನೊಂದು ಕಡೆ ದುಃಖದಲ್ಲೂ ಇದ್ದಾರೆ. ಈ ಸಮಯದಲ್ಲಿ ನೀವೇನು ಪರಿಹಾರ ಹೇಳುತ್ತೀರಿ? ನಾರದರೆ, ನಾನು ಹೇಳುವ ಪರಿಹಾರ ಒಂದೇ. ಈ ಸಮಯ ಕಳೆದು ಹೋಗಲಿದೆ. ಬದಲಾವಣೆ ಜಗದ ನಿಯಮ.